ಸೊಲ್ಮೆಲು ನಮ್ಮ ಕುಡ್ಲ ತೊಡು ವಾರ್ತೆಲು ಇತ ವಾರ್ತೆದ ವಿವರ ಕುಡ್ಲದ ವಕೀಲರು ಕುಲದೀಪ್ ಶೆಟ್ಟಿಗೆ ಪೆಟ್ಟುಪಾಡಿನ ದೂರು ಎದುರಿಸೊಂದು ಪುನಃ ಪುಂಜಾಲಕಟ್ಟೆ ಪೊಲೀಸ್ ಸ್ಟೇಷನ್ದ ಸಬ್ ಇನ್ಸ್ಪೆಕ್ಟರ್ ಸುತೇಶ್ಟನ್ ಎಸ್ಪಿ ಆಫೀಸ್ಗೆ ವರ್ಗ ಮಲ್ದೇರ ಅರನಮಿತ್ತ ಕ್ರಮ ದೆತನೊಂದು ಜಿಲ್ಲೆದೊರ್ಮೆಡ್ ವಕೀಲರು ಪ್ರತಿಭಟನೆ ನಡಪಾದಿತ್ತೇರ ಕುಡ್ಲದ ವಕೀಲರು ಕುಲದೀಪ ಶೆಟ್ಟಿಗೆ ಪೆಟ್ಟುಪಾಡಿನ ದೂರು ಎದುರಿಸೊಂದು ಪುನಃ ಪುಂಜಾಲಕಟ್ಟೆ ಪೊಲೀಸ್ ಸ್ಟೇಷನ್ದ ಸಬ್ ಇನ್ಸ್ಪೆಕ್ಟರ್ ಸುತೇಶ್ಟನ್ ಎಸ್ಪಿ ಆಫೀಸ್ಗೆ ವರ್ಗ ಮಲ್ದಂಡು ಜಾಗದ ವಿಚಾರ ಒಂಜಕ್ಕೆ ಸಂಬಂಧಪಟ್ಟಿನಂಚ ಕುಲದೀಪ್ ಶೆಟ್ಟಿಯರ್ನ ಇಲ್ಲಡೆ ಪುಗ್ಗಿನ ಪುಂಜಾಲಕಟ್ಟೆ ಪೊಲೀಸರು ಅರನಮಿತ್ ದೌರ್ಜನ್ಯ ನಡಪಾದಿರಂದು ದೂರು ಪಾಡ್ದು ವಕೀಲರು ಜಿಲ್ಲೆದೊರ್ಮೆಡ್ ಪ್ರತಿಭಟನೆ ನಡಪಾದಿತ್ಯರ ಇತ್ತೆ ಸಬ್ ಇನ್ಸ್ಪೆಕ್ಟರ್ನ ಕರ್ತವ್ಯ ಲೋಪದ ಕಾರಣ ಕೊಡ್ದು ವರ್ಗ ಮಲ್ತದ ಸರ್ಕಾರ ಆದೇಶ ಪಿತಡ್ಪಾದಂಡು ರೆಸ್ಟೋರೆಂಟ್ ಅಲ್ಲಿ ಅರೆಸ್ಟ್ ವಾರೆಂಟ್ ಮಾಡೋಕೆ ಥೆಫ್ಟ್ ಕೇಸಲ್ಲಿ ಅರೆಸ್ಟ್ ವಾರೆಂಟ್ ಯಾರು ತರಲ್ಲ. ಕೋರ್ಟಲ್ಲಿ ಕೇಳಪ್ಪ. ಪಿಎಫ್ಐ ನಿಷೇಧಿಸಿದವರ ಎನ್ಐಎ ಬಂಧನಡುಪ್ಪುನ ಹಳೆ ಅಂಗಡಿದ ಮೊಯ್ದೀನ್ನ ಬಿಡಿದಿ ಸೌದ ಹುಷಾರಿಜ್ಜಂದೆ ತಿಳಿದೇರು 4 ಪುಡಿ ಜೋಕ್ಲು ಅಪ್ಪೆಮ್ಮೆದಂತೆ ಸಂಬಂಧದಕ್ಲನ ಇಲ್ಲಿ ಸೇರಿನಂಚ ಆತಂಡು ಡಿಸೆಂಬರ್ 7 ಕರೆನ ಮರಣದೆಪ್ಪುನಗ ಮಧ್ಯಾಹ್ನ ಮೊಯ್ದೀನ್ ಪೊಲೀಸ್ ರಕ್ಷಣೆಡು ಪೆರೋಲ್ ಮಿತ್ ಹಳೆ ಅಂಗಡಿಗೆ ಲೆತ್ತೊಂದು ಬತ್ತೇರು. ಪಿಎಫ್ಐ ನಿಷೇಧೋರ್ದವರ ಎನ್ಐಎ ಬಂಧನಡುಪ್ಪುನ ಹಳೆ ಅಂಗಡಿದ ಮೊಯ್ದೀನ್ ಬಿಡಿದಿ ಸೌದ ಹುಷಾರಿಜ್ಜಂದೆ ತಿಳಿದೇರು ಅರನ ಎಲ್ಯ ಪ್ರಾಯದ 4 ಜೋಕುಲು ಅಪ್ಪೆಮ್ಮೆದಂತೆ ಸಂಬಂಧದಕ್ಲನ ಇಲ್ಲಿ ಸೇರಿನಂಚ ಆತಂಡು ಹಳೆ ಅಂಗಡಿ ಇಂದಿರಾನಗರದ ಮೊಯ್ದೀನ್ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಎಸ್ಟಿಪಿಐ ನಾಯಕಿ ಆದಿತ್ತದು ನಿಂಚಿಪ್ಪ ಎನ್ಐಎ ಅಧಿಕಾರುಲು ಪತದ ಬೆಂಗಳೂರಿಗೂ ಕೊನದಿತ್ತೇರು. ಕ್ಯಾನ್ಸರ್ ಸೀಕಿತ್ತಿನ ಬಿಡಿದಿ ಸೌದ ಡಿಸೆಂಬರ್ ಆಚೆಗೆ ತಿಳಿದೇರು. 7 ಅರನ ಮರಣದೆಪ್ಪುನಗ ಮಧ್ಯಾಹ್ನ ಮೊಯ್ದೀನ್ ಪೊಲೀಸ್ ರಕ್ಷಣೆಡು ಪೆರೋಲ್ ಮಿತ್ ಹಳೆ ಅಂಗಡಿಗೆ ತುಂದು ಬೈದೇರು. ರಾತ್ರಿ 7 ಗಂಟೆಗೆ ಪೊಲೀಸರು ವಾಪಸ್ಲೆ ತುಂದು ಪೋತಿರು. ಮೊಯ್ದೀನ್ಗೆ 1 ವರ್ಷದ ಆಣ್ಮಗೆ ಸೇರಿನಂಚ 4 ಪುಡಿ ಜೋಕ್ಲುಲ್ಲೇರು. ಅಮ್ಮೀರ್ ಬತ್ತಿರಂದು ಬುಧಾರ ಜೋಕ್ಲು ಭಾರಿ ಖುಷಿಟ್ಟು ಅರಾದ್ ಬತ್ಯ ಮೊಯ್ದೀನ್ ಅಕ್ಲಿಗೆ ಒಟ್ಟುಗು ಪ್ರೀತಿ ತೋಜಾದ ಜೋಕ್ಲಿಗೆ ಸಮಾಧಾನ ಮಲ್ಪನ ತೂಜಿದು ಬತ್ತಂಡು. ಒಂಜಿ ಬಾಲೆ ಪೊಲೀಸರು ಮೊಯ್ದನ್ನು ಕೊನಪು ನಡೆಮುಟ್ಟ ಅಮ್ಮೇರನ ಮೇಲಡೆ ಬುಡ್ದಿತ್ತಂಡು. ಅಮ್ಮ ನನ್ನ ಬರ್ಪುಜರು ಅಮ್ಮೇರೆ ನಾನು ಬುಡ್ದು ಪಿರ ಜೈಲಿಗೆ ಪೋಪಿರಂದು ಅರ್ಥ ಮಲ್ತೊನ್ನ ಪ್ರಾಯ ಬಾಲೆಗಾತ್ಜಿ ಇಂಚಿನ ಪುಟ್ಟುಡು ಮನಸ್ಸಿಜ್ಜಾನ್ನ ಮನಸ್ಸುಡು ಜೋಕ್ಲೆನ್ ಬುಡ್ದು ಮೊಯ್ದೀನ್ ಪೊಲೀಸರ್ನ ಒಟ್ಟಿಗೂ ಪೋವಡಾದು ಬತ್ತಂಡು. ಬಾಡಿಗೆ ಇಲ್ಲೊಂಜೇಟ್ ವೇಶ್ಯವಾಟಿಕೆ ನಡಪವಂದಿತ್ತಿನ ಸಂಗತಿ ಉಳ್ಳಾಲ ತಾಲೂಕದ ಕೋಟೆಕಾರ್ ಬೀರೆಡ್ ನಡೆತದಂಡ ಉಳ್ಳಾಲ ಪೊಲೀಸರ ಕಾರ್ಯಾಚರಣೆ ನಡಪಾದ ಕಂಡನೆ ಬಡಿದಿ ಸೇರಿದ ಒಟ್ಟು 4 ಆರೋಪಿಗಳನ್ನು ಪತ್ತದೇರು. ಬಾಡಿಗೆ ಇಲ್ಲೊಂಜೇಟ್ ಜವಂದಿನ ಕುಲ್ಲದ ವೇಶ್ಯವಾಟಿಕೆ ನಡಪವಂದಿತ್ತಿನ ಸಂಗತಿ ಉಳ್ಳಾಲ ತಾಲೂಕದ ಕೋಟೆಕಾರ್ ಬೀರೆಡ್ ನಡೆತದಂಡ ಬೀರಿದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕೈತಲು ಈ ದಂಧೆ ನಡತೊಂದಿತ್ತದ ಪೊಲೀಸರ ಕಾರ್ಯಾಚರಣೆ ನಡಪಾದ ಕಂಡನೆ ಬಡಿದಿ ಸೇರಿದ ಒಟ್ಟು 4 ಆರೋಪಿಗಳನ್ನು ಪತ್ತದೇರು. ಕೋಟೆಕಾರ್ ಬೀರಿ ಬಾಡಿಗೆ ಇಲ್ಲದ ಮೊಹಮ್ಮದ್ ಇಕ್ಬಾಲ್ ಬೊಕ ಬಡಿದಿ ಆಲಿಯಮ್ಮ ಉಳ್ಳಾಲದ ಸರ್ಫುದ್ದೀನ್ ಇರ್ಷಾದ್ ಅಡಿಯ ನಡ್ಕ ಮೊಕ್ಲೆನ ಉಳ್ಳಾಲ ಪೊಲೀಸರ ಪತ್ತದ ಕೋರ್ಟ್ಗೆ ಹಾಜರು ಮಲ್ದೇರು. ಮೊಹಮ್ಮದ್ ಇಕ್ಬಾಲ್ ಮುಖ್ಯ ಆರೋಪಿ ಆದಿತ್ತದ ಈ ತುಂಬಿ ಪಿಲಾರ್ ಕಾಪಿ ಕಾಡಡ್ ಬಾಡಿಗೆದ ಇಲ್ಲು ಮಲ್ತದ ವೇಶ್ಯವಾಟಿಕೆ ನಡಪವಂದಿತ್ತಿನ ಬಗೆಟ್ ತೆರೆದು ಬೈದಂಡು ನಿರಕರ ತಕ್ಲೆಡ ತಾನೂರಿ ಶಾಸಕನ ಸಂಬಂಧದ ಎಂದು ಪನೊಂದಿತ್ತೆಗೆ ಆಯಗ ಆರೋಪಿಲಡವರಿ ಶರ್ಫುದ್ದೀನ್ ಪೊಂಜೋಲೆನ ಸಾಗವೊಂದಿತ್ತೆಗೆ ಇರ್ಷಾದ್ ಅಡಿಯ ನಡ್ಕ ಗಿರಾಕಿ ಆದಿತ್ತದ ಈ ಮಾತ ಬಗೆಟ್ ನಿಘಂಟದ ಮಾಹಿತಿ ದಿಕ್ಕಿನ ಉಳ್ಳಾಲ ಪೊಲೀಸರ ಕಾರ್ಯಾಚರಣೆ ನಡಪಾದ 4 ಪತದ ಕೋರ್ಟ್ಗೆ ಹಾಜರು ಮಲ್ದೇರು. ಕಾಂತಾರ ಸಿನಿಮಾದ ನಿರ್ದೇಶಕರಿರುವ ನಟಿ ರಿಷಬ್ ಶೆಟ್ಟಿ ಗುರುವಾರ ಕುಟುಂಬದ ಒಟ್ಟಿಗೆ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಗೂ ಹೋದು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಂದಾಯಿತ ಮಲ್ತದ ಇಂಬು ನಟ್ಟೊಂಡೆರು. ಕಾಂತಾರ ಸಿನಿಮಾದ ನಿರ್ದೇಶಕರಿರುವ ನಟಿ ರಿಷಬ್ ಶೆಟ್ಟಿ ಗುರುವಾರ ಕುಟುಂಬದೊಟ್ಟಿಗೂ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಗೂ ಪೋಯರು. ಶ್ರೀ ದುರ್ಗಾ ಪರಮೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಂದಾಯಿತ ಮಲ್ತದ ಇಂಬು ನಟ್ಟೊಂಡೆರು. ದೇವಸ್ಥಾನದಲ್ಲಿ ಕೊಡು ರಿಷಬ್ ಶೆಟ್ಟಿಯರಿಗೆ ಶೇಷ ವಸ್ತ್ರ ಕೊಡ್ತು ಮರ್ಯಾದೆ ಮಲ್ತೆರು. ರಿಷಬ್ ಶೆಟ್ಟಿ ಕಟೀಲ್ ದೇವಸ್ಥಾನಗೂ ಬದ್ದಿನ ಗೊತ್ತಾದ ಪಾಕಜನ ಅಭಿಮಾನಿಗಳು ಅರಣ್ಯ ಸುತ್ತಮುತ್ತ ಸೇರುಂಡೆರು. ಬರ್ತೇವೆ
2:30 ಗಂಟೆಗೆ ಒಂದು ಅಭಿಷೇಕ ಅದನ್ನೆಲ್ಲ ಅಷ್ಟೊಳಗೆ ಮುಗಿಸ್ಕೊಂಡಿದ್ವಿ. 5:30 ಗಂಟೆಗೆ ಒಬ್ಬ ಅದ್ರ ಬಗ್ಗೆ ವಿಶೇಷ ಸುತ್ತದ ನದಿ ಪಟ್ರೆ ಕತೆ ಬಂದ್ವಿ ಅಕ್ಷಕೇರಿ ಮತ್ತೊಂದು ದಿನ ಆಮೇಲೆ ಇದು ಮಧ್ಯಾಹ್ನ ದಿವಸನ ಕ್ಲೋಸ್, ಬೆಳಿಗ್ಗೆ ಒಬ್ಬ ರಾತ್ರಿ ರಾತ್ರಿ ಅದು ಇಲ್ಲೇ ವಿಶೇಷ. ಮತ್ತೆ ವಿಶೇಷ ಏನಂದ್ರೆ ಬೆಳಿಗ್ಗೆ ಬಂದವರಿಗೆ ಗಂಜಿ, ಎಷ್ಟು ಜನ ಬರ್ತಾರೆ ಅಷ್ಟು ಜನ ತೆಂಗಿನ ಹಾಲು ಹಾಕಿದ ಗಂಟೆ, ತೆಂಗಿನ ಗಂಜಿ, ಮಧ್ಯಾಹ್ನ ಊಟ, ಪಾಯಸದ ಊಟ, ರಾತ್ರಿಗೂ ಪಾಯಸದ ಊಟ. ಪಾಯಸ. ಅದು ಎಷ್ಟು ಜನ ಬಂದ್ರು ಕೂಡ ಅದು ಕಮ್ಮಿ ಆಗಲಿಕ್ಕೆ ಮಕ್ಕಳೆಲ್ಲ ಬರುವುದಕ್ಕೋಸ್ಕರ ಬೆಳಿಗ್ಗೆ ಒಂದೇ ಸ್ವರೂಪ ಶಾಂತ ಸ್ವರೂಪಕ್ಕೆ ಬರಬೇಕು ಅಂತ ಎಳ್ನೀರು ಅಭಿಷೇಕ ಮಾಡೋದು. ಅದಕ್ಕೆ ಇಲ್ಲಿ ಎಳ್ನೀರು ವಿಶೇಷ, ಬೇರೆ ಯಾವ್ದು ಒಳಗೆ ಕುಡಿಯೋದು. ಮಿನಿಮಮ್ 500 6 ಎವ್ರಿ ಡೇ. ಶುಕ್ರವಾರ ಆದರೆ 4,000, ಸಂಡೆ ಆದರೆ 2,000 ಎಳ್ನೀರು. ಅದು ಅಭಿಷೇಕ ಆಗಲಿ, ಅಷ್ಟು ಅಭಿಷೇಕವೇ ಆಗಬೇಕು, ಬೇರೆ ಉಪಾಯ ಇಲ್ಲ. ಅಭಿಷೇಕ ಆದಮೇಲೆ ಅದನ್ನು ತೀರ್ಥ ಅನುಕೂಲ. ಪರಿಸರದ ರಕ್ಷಣದ ಬಗೆಟ್ ಇಸೀಸ ಕಾಳಜಿ ಉಪ್ಪುನ ದುಂಬು ಪ್ರಾಧ್ಯಾಪಕರಾದ ಸೇವೆ ಸಂದಾದಿನ ರಾಜಮಣಿ ರಾಮಕುಂಜ ಮೆರನ ಮಗಲ ಮೇಧಾ ರಾಮಕುಂಜ ಮೆರನ ಮದಿಮೆದ ಕಾಕಜಿಡ ಪರಿಸರ ಪ್ರೇಮದ ಬಗೆಟ್ ಇಸೀಸಾಯಿನ ಜಾಗೃತಿ ಮೂಡಾದಿರ ಇತ್ತೆ ಆ ಬಗೆಟ್ ಒಂಜಿ ವರದಿ. ಪರಿಸರ ರಕ್ಷಣದ ಬಗೆಟ್ ಇಸೇಸ ಕಾಳಜಿ ಉಪ್ಪುನ ದುಂಬು ಪ್ರಾಧ್ಯಾಪಕರಾದ ಸೇವೆ ಸಂದಾದಿನ ರಾಜಮಣಿ ರಾಮಕುಂಜ ಮೆರನ ಮಗಲ ಮೇಧಾ ರಾಮಕುಂಜ ಮೆರನ ಮದಿಮೆದ ಕಾಕಜಿಡು ಪರಿಸರ ಪ್ರೇಮದ ಬಗೆಟ್ ಜಾಗೃತಿ ಮೂಡಾದಿರ. ಡಿಸೆಂಬರ್ 14 ಮೇಧನ ಮದಿಮೆ ರಂಜನ್ ಆಚಾರ್ಯರ್ನ ಒಟ್ಟಿಗೂ ಬಿಸಿ ರೋಡ್ದ ಮಹಾಲಿಂಗೇಶ್ವರ ದೇವಸ್ಥಾನದ ಕಲ್ಯಾಣ ಮಂಟಪಡು ನಡಪರೆ ಉಂಡು. ಲೆಪ್ಪೋಲೆದ ಎದುರುಮೇಟ್ ಮದ್ಮಾಲ್ ಮುಖ ಮದಿಮಾಯನ ಚಿತ್ರನು ಕುಡ್ಲದ ಚಿತ್ರಕಲಾವಿದರು ಭುವನ್ ಬುಡ್ಪಾದಿರ. ಉಲೈ ಹೋಮಕುಂಡ ಉಂಡು. ಐತ ಒಟ್ಟುಗು ನಿಮ್ಮಿಂದ ಗಿಡವಾಗಲಿ ಇಂಚ ಬರೆದು ಬೆಂಡೆ ಬದನೆ ಪತ್ಪೆ ಲತ್ತನ ಬಿತ್ತಲನ ಪ್ಯಾಕೆಟ್ ದಿತ್ತೆರ. ಕಾಕಜಿ ಪರಿಸರ ಉರಿಪಾವನ ಬೊಕ್ಕ ಬುಲೆಪಾವನ ವಸ್ತಾವಡು ಒಂದು ಇಂದೆತ ಉದ್ದೇಶ ಕಾಕಜಿ ತಿಕ್ಕಿನ ಪ್ರತಿಯೊಂಜಿ ಇಲ್ಲಡ್ಲ ಒಂಜೊಂಜಿ ದಯ್ಯ ಆವಡು ಐಡ್ದು ಮನಸ್ಸು ಬದಲಾದ ಪರಿಸರ ಉರಿಪುನ ಹಠಪತ್ತೊಡು ಪನ್ಪನವೇ ಉದ್ದೇಶ ಆದುಂಡು. ಲೆಪ್ಪೋಲೆ 4 ಇತದ ಆ ಕೀರಿದ ಮೇಟ್ ಪರಿಸರ ರಕ್ಷಣದ ಬರವು ಗುಮನ ವೈಪುಂಡು. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಾಸಿಂದ್ ಬರೆದು ತಿರ್ತು ಪ್ಲಾಸ್ಟಿಕ್ ಗಲಸಡೆ ಕಜವುದ ಕಡೆ ಇಂಚ ಮಾತ ಎಡ್ಡೆ ಸಂಗತಿ ಪಾಡ್ದಿರ. ಮದಿಮೆದ ಪೌರಾಹಿತ್ಯವಕ ಪಾಕಶಾಲೆದ ದುಂಬಾಳ್ತ ವಯಸ್ಸಿನ ಪುದರ್ಲ ಪಾಡ್ದಿರ. ಪ್ಲಾಸ್ಟಿಕ್ ಗಲಸಡೆ ಪನ್ಪನ ಜಾಗೃತಿಗಾದ ಮದಿಮೆಗೆ ಬರ್ಪನ ಮಾತ್ರೆಗಳ ಕುಂಟುದ ಕೈಚೀಲ ಕುರ್ಪುಂಡು ಐಟ್ ರಾಷ್ಟ್ರ ದೇವೋಭವ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಾಸಿ ಶ್ರೀರಸ್ತು ಶುಭಮಸ್ತು ಇಂಚ ಬರೆಪಾದಿರ. ಇಂಚ ತರಾವರಿ ನಮನಿಡ ಅಚ್ಚಾಯಿನ ಮದಿಮೆದ ಕಾಕಜಿ ಭಾರಿ ಸುದ್ದಿ ಆತಂಡ. ಪರಿಸರ ರಕ್ಷಣೆ ನಾಡದ ಪ್ರತಿಯೊರಿಯನ ಕರ್ತವ್ಯ ಆವಡು ಐಕೊಂದು ಉಮೇದ ಆವಡು ಮನಸ್ಸು ಬದಲಾವಡೊಂದು ಒಂದು ಒಂಜಿ ಎಲ್ಯ ಪ್ರಯತ್ನ ಅಂದು ಪನ್ಪೆರ್ ರಾಜಮಣಿ ರಾಮಕುಂಜ. ಪರಿಸರ ಸಂರಕ್ಷಣೆ ಕುರಿತಾಗಿ ನಮ್ಮ ಸಾರ್ವಜನಿಕರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕನ್ನೋದರಿಂದ ನನ್ನ ಮದುವೆಯ ಕಾಲದಲ್ಲಿ ನಾನು ಪರಿಸರ ಸಂರಕ್ಷಣೆ ಬಗ್ಗೆ ನಾನು ಸುಮಾರು 1994 ಇಸವಿಯಲ್ಲಿ ನಾನು ಬರೆದಿದ್ದೆ. ಅದು ಒಳ್ಳೆಯ ಮೆಚ್ಚುಗೆಗಳು ಕೂಡ ಬಂದಿದ್ದು. ಮೆಚ್ಚುಗೆ ನಾನೇ ಆರಂಭದಲ್ಲಿ ಮಾಡಿದ್ದರು. ಎರಡನೇದಾಗಿ ನನ್ನ ಮನೆಯ ಒಕ್ಕಲಿನ ಸಂದರ್ಭದಲ್ಲಿ ಕೂಡ ಜಲ ಸಂರಕ್ಷಣೆಯ ಬಗ್ಗೆ ನಾನು ಇನ್ವಿಟೇಷನಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡಿದ್ದೆ. ಮೂರನೇದಾಗಿ ಈಗ ನನ್ನ ಮಗಳಿಗೆ 25 ವರ್ಷಗಳ ನಂತರ ಅವಳ ಈ ಮದುವೆಯ ಸಮಾರಂಭದಲ್ಲಿ ಕೂಡ ನಾನು ಪರಿಸರ ಸಂರಕ್ಷಣೆ ಅಥವಾ ಪ್ಲಾಸ್ಟಿಕ್ ಉಪಯೋಗದಿಂದಾಗಿ ಆಗತಕ್ಕಂಥ ಪರಿಸರದ ಹಾನಿ ಏನಿದೆ ಅದರ ಬಗ್ಗೆ ಬರೆದಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಮದುವೆ ಕೇವಲ ಒಂದು ಸಾರ್ವಜನಿಕ ನಾವು ಮಾಡುತ್ತೇವೆ, ಎಲ್ಲವೂ ಕೂಡ ಮಾಡ್ತೇವೆ, ಅದಕ್ಕೆ ಸಮಾಜಕ್ಕೆ ಸಣ್ಣ ಕೊಡುಗೆ ಬೇಕು. ಈ ನೆಲೆಯಿಂದ ಅದರಲ್ಲಿ ಬೆಂಡೆಕಾಯಿ ಬದನೆ ಅದರ ಅಲಸಂಡೆ ಸೀಡ್ಸನ್ನು ಅದರಲ್ಲಿ ಇಟ್ಟಿದ್ದೇನೆ. ಅಲ್ಲಿ ನಿಮ್ಮಿಂದ ಒಂದು ಗಿಡವಾಗಲಿ ಅಂತಕೊಂಡು ಮಾತನ್ನು ಕೂಡ ಅಲ್ಲಿ ಸೇರಿಸಿಲ್ಲ. ಅಂದರೆ ಜನಗಳಿಗೆ ಈ ರೀತಿಯ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋ ದೃಷ್ಟಿಯಿಂದ ನಾವು ಇದನ್ನು ಮಾಡಿದ್ದೇವೆ. ನನಗೆ ಇದು ನಾನೇ ಮಾಡಬೇಕನ್ನೋ ನೆಲೆಯಿಂದ ಅಲ್ಲ, ಇದಕ್ಕಿಂತ ಪ್ರೇರಣೆಗೊಂಡು ಇತರರು ಕೂಡ ಇದನ್ನು ಅನುಸರಿಸಲು ಉತ್ತಮ ದೃಷ್ಟಿಯಿಂದ ನಾನು ಇದು ಮಾಡಿದೆ. ಇದನ್ನು ಉತ್ತೇಜಿತಗೊಂಡು ನನ್ನ ವಿದ್ಯಾರ್ಥಿನಿ ರಾಜಶ್ರೀ, ಈಗ ಆಕೆ ಹಿರಿಯ ಸಂಶೋಧನಾ ವಿದ್ಯಾರ್ಥಿನಾಗಿ CFTR ಮೈಸೂರಿದ್ದಾಳೆ. ಅವಳು ಏನು ಮಾಡಿದ, ಅವಳ ಮದುವೆಯ ಇದರಲ್ಲಿ ಕೂಡ ಏನು ಮಾಡಿದ್ದಾಳೆ ಅಂತಂದರೆ ಅವಳು ಫುಡ್ ವೇಸ್ಟೇಜಿನ ಬಗ್ಗೆ ಬರೀತಾಳೆ. ಇನ್ನೊಂದು ಸೀಡ್ಸ್ ಹಾಕ್ತಾಳೆ. ಮೇಲೆ ಆತ್ಮನಿರ್ಭರ ಭಾರತ, ನಮ್ಮದನ್ನು ನಾವೇ ಬೆಳೆಸಬೇಕು, ನಾವೇ ತಿನ್ನಬೇಕು ಅನ್ನೋದಕ್ಕೆ, ನಾವೇ ಮಾಡಬೇಕು ಅನ್ನೋ ನೆಲೆಯಿಂದ ಆತ್ಮನಿರ್ಭರ ಭಾರತ ಅನ್ನೋದನ್ನು ಆ ಸೀಡ್ಸ್ ಮೇಲೆ ಬರೆದಿದ್ದಾರೆ. ಹೀಗೆ ಸಮಾಜ
ಈ ರೀತಿಯಲ್ಲಿ ಪರಿವರ್ತನೆಗೊಂಡ ಹೆಚ್ಚು ನಾವು ಪರಿಸರ ಸಂರಕ್ಷಣೆ ಸಾಧ್ಯ. ಜನರಲ್ಲಿ ವಿವಿಧ ರೀತಿಯ ಒಂದು ರೀತಿಯ ಪ್ರಜ್ಞೆ ಮೂಲಿ ಸಾಧ್ಯತೆ ಅನ್ನೋ ಮೇಲಿಂದ ನಾವು ಈ ಕೆಲಸವನ್ನು ನಾನು ಮಾಡ್ತಾ ಇದ್ದೀವಿ. ಒಂಜಿ ಸಿನಿಮಾ ಗೆಲ್ಮೆ ಪಡೆನಗ ದೂರು ಬರ್ಪುನವು ಇತ್ತಿನವೆ ಆಂಡ ಪೊಕ್ಕಡೆ ದೂರಿಯರಬಲ್ಲಿ ಸಿನಿಮಾ ಚರ್ಚೆ ಅವಡು ಗಲಾಟೆ ಆಯಿರಬಲ್ಲಿ ಚರ್ಚೆಗೆ ತಯಾರುಲ್ಲ. ಕಾಂತಾರ ಸಿನಿಮಾಡು ದೈವಾರಾಧನೆಗೆ ಅಪಮಾನ ಖಂಡಿತ ಆತಿಜಿಂದ ಕಾಂತಾರ ಸಿನಿಮಾ ನಟಿ ಪ್ರಮೋದ್ ಶೆಟ್ಟಿ ಒಡಿಪುಡ್ ಪಂತೆರ. ಕಾಂತಾರ ಸಿನಿಮಾ ಇತ್ತೆ ತುಳು ಭಾಷೆಡ್ಲ ಪ್ರದರ್ಶನ ಹೊಂದಿತ್ತದ ಜನ ಭಾರಿ ಉಮೇದೆಡ್ತು ಒಂದುಲ್ಲೇರ. ಕಾಂತಾರ ಸಿನಿಮಾ ತುಳು ಭಾಷೆಡ್ ಬರಡೊಂದು ಟ್ವಿಟ್ಟರ್ಡ್ ಅಭಿಯಾನಲ ಮಲ್ತದಿತ್ತರ. ತುಳು ಭಾಷೆಡ್ ಮಲ್ಲ ಮಲ್ಲ ಕಲಾವಿದರು ಸ್ವರ ಕೊಡ್ತಾರ. ಸಿನಿಮಾ ಅದ್ಭುತವಾದ ಮೂರ್ತು ಬೈದಂಡ. ಬೆಂಗಳೂರು, ಹೈದರಾಬಾದ್, ಮೈಸೂರುಡ್ಲ ರೈಸದನಂದ ಕಾಂತಾರ ಸಿನಿಮಾದ ನಟೆ ಪ್ರಮೋದ್ ಶೆಟ್ಟಿ ಪಂತೆರ. ಒಡಿಪುಡು ಮಾಧ್ಯಮಗೂ ಅಭಿಪ್ರಾಯ ತಿರಿಪಾದು ಒಂಜಿ ಸಿನಿಮಾ ಗೆಲ್ಮೆ ಪಡೆನಗ ದೂರು ಬರ್ಪುನವು ಇತ್ತಿನವೆ ಆಂಡ ಪೊಕ್ಕಡೆ ದೂರಿಯರ ಬಲ್ಲಿ ಸಿನಿಮಾ ಚರ್ಚೆ ಅವಡು ಗಲಾಟೆ ಆಯಿರಬಲ್ಲಿ ಚರ್ಚೆಗೆ ತಯಾರಾದುಲ್ಲ ಅಂದ ಪಂಡ್ಯರ. ದೈವಾರಾಧನೆಗೆ ಅಪಮಾನ ಖಂಡಿತ ಆತಜಿ ಅವೊಂಜಿ ಮಾಧ್ಯಮ ಸಿನಿಮಾದ ಕತೆನ ನಿಕ್ಲು ತಿರುಗಿ ನೋಡು ಆಯ್ತ ಮೂಲ ಸಾರ ಗೊತ್ತು ಮಲ್ತು ನೋಡು. ತುಳುನಾಡದ ಭಾಷೆ ಮನಸ್ಲೇನ ಸಿನಿಮಾ ದಿರ್ತು ಪತದಣಂದು ಪ್ರಮೋದ್ ಶೆಟ್ಟಿ ಪಂಡ್ಯರ. ಮೊದಲನೇದಾಗಿ ಸಿನಿಮಾ ಟ್ರೈಲರ್ ಶುರುವಾದಾಗಲಿಂದಲೂ ಕಾಂತಾರ ತುಳುಲ್ ಬರಬೇಕು ಅಂತ ತುಂಬ ಜನ ಕೇಳ್ಕೊತಾ ಇದ್ರು. ಟ್ವಿಟರಲ್ಲಿ ಅದನ್ನೊಂದು ಅಭಿಯಾನ ಕೂಡ ಮಾಡೋದು. ಸೊ ಅದೇ ಪ್ರೀತಿ ಮೇಲೆ ಇಡೀ ಸಿನಿಮಾವನ್ನು ತುಳುವಲ್ಲಿ ಡಬ್ಬಿಂಗ್ ಮಾಡಿದ್ದೀವಿ. ಹಾಗೂ ತುಳುವಲ್ಲಿ ದೊಡ್ಡ ದೊಡ್ಡ ಕಲಾವಿದರು ಬಂದು ವಾಯ್ಸ್ನ ಕೊಟ್ಟಿದ್ದಾರೆ. ಯಾವುದೇ ಥರದ ಮುಜುಗರ ಇಲ್ಲದೆ ಅವರೆಲ್ಲರೂ ಒಬ್ಬರಲ್ಲಿ ಒಳ್ಳೆ ಮನಸ್ಸಿನಲ್ಲಿ ಒಂದು ಅದ್ಭುತವಾದ ಒಂದು ಡಬ್ಬಿಂಗ್ನ ಮಾಡಿದ್ದಾರೆ. ಅಷ್ಟೇ ಅದ್ಭುತವಾಗಿ ಸಿನಿಮಾ ಕೂಡ ಇತ್ತೀಚೆಗೆ ಸೌತ್ ಕೆನರಾ ಆಗಿರ್ಬೋದು, ಬಾಂಬೆ ಆಗಿರ್ಬೋದು, ದುಬೈ ಆಗಿರ್ಬೋದು, ಬೆಂಗಳೂರು, ಹೈದರಾಬಾದ್ ಎಲ್ಲ ಕಡೆಯೂ ತುಳು ಸಿನಿಮಾ, ಮೈಸೂರಲ್ಲಿ ಕೂಡ ತುಳು ಲ್ಯಾಂಗ್ವೇಜಲ್ಲಿ ಏನೇನು ರಿಲೀಸ್ ಮಾಡಿದ್ದೀವಿ ಅದೆಲ್ಲವೂ ಕೂಡ ತುಂಬ ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದೆ. ಆ್ಯಂಡ್ ಪ್ರತಿ ಹಂತದಲ್ಲೂ ಪ್ರತಿ ಸಿನಿಮಾನು ಇಷ್ಟೇ ಪ್ರೀತಿಯಿಂದ ನಮ್ಮನ್ನ ಕೈ ಹಿಡಿತಾ ಬಂದಿದ್ದೀರಿ. ಮುಂದೆನೂ ನಮ್ಮ ಜೊತೆ ಹೀಗೆ ಇರಿ ಅಂತ ಕೇಳ್ಕೊತೀನಿ. ನಿಮಗೆ ಯಶಸ್ವಿಯಾದಂತಹ ಸುಮಾರಷ್ಟು ವಿಚಾರಗಳ ಬಗ್ಗೆ ವಿವಾದಗಳು ಬರುವಂಥ ಅವಸ್ಥೆ ಏನಲ್ಲ. ಆದರೆ ಅದರಲ್ಲಿ ನಿಜವಾದ ಇದು ವಾದಗಳು ಯಾವುದು ಅಥವಾ ವಾದ ಮಾಡಲೇಬೇಕು ಅಂತ ಪಬ್ಲಿಸಿಟಿಗೋಸ್ಕರ ಮಾಡುವಂಥ ವಾದ ಯಾವುದು ಅನ್ನೋ ಜಡ್ಜ್ಮೆಂಟು ಕೂಡ ಜನರಿಗೆ ಈಗ ಆಲ್ರೆಡಿ ಬಂದಿದೆ. ಸೊ ನಿಜವಾದ ಫ್ಯಾಕ್ಟ್ ಏನಿದೆ ಅದ್ರ ಬಗ್ಗೆ ನಾವು ಮಾತಾಡೋದಕ್ಕೆ ಯಾವತ್ತೂ ರೆಡಿ ಇದ್ದೀವಿ. ಅದನ್ನು ಅಡ್ರೆಸ್ ಮಾಡೋದಕ್ಕೂ ರೆಡಿ ಇದ್ದೀವಿ. ಆ್ಯಂಡ್ ಯಾವತ್ತಿದ್ರೂ ಅದು ಚರ್ಚೆ ಆಗಬೇಕು ಹೊರತು ಗಲಾಟೆ ಆಗಬಾರ್ದು. ಸೊ ಆ ಚರ್ಚೆಗೆ ನಾವು ಯಾವತ್ತೂ ರೆಡಿ ಇದ್ದೀವಿ. ಅವಹೇಳನ ಖಂಡಿತವಾಗ್ಲೂ ಆಗಿಲ್ಲ. ಯಾಕಂದರೆ ಜನ ನೋಡಿದ್ದಾರೆ ಸಿನಿಮಾನ. ಆ್ಯಂಡ್ ಸಿನಿಮಾ ಒಂದು ಮಾಧ್ಯಮ. ಸೊ ಆ ಮಾಧ್ಯಮದ ಮೂಲಕ ನಾವು ಜನರಿಗೆ ಎಲ್ಲ ಥರದ ವಿಚಾರಗಳನ್ನ, ಪರಿಸ್ಥಿತಿಗಳನ್ನ, ಸಿಚುವೇಶನ್ ಅವತ್ತೇನಿತ್ತು ಇವತ್ತೇನಿದೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಸಿನಿಮಾ ಮಾಡುವಂಥದ್ದು. ಯಾವುದೇ ಆಚಾರ ವಿಚಾರಗಳಿಗೆ ಅವಹೇಳನ ಮಾಡುವಂಥ ಸಿನಿಮಾ ಅಲ್ಲ ಇದು. ಆ್ಯಂಡ್ ಅವರಿಗೆ ಗೊತ್ತಿದೆ, ಅವ್ರ ಮನಸ್ಸಾಕ್ಷಿಗೆ ಅವ್ರು ಕೇಳ್ಕೊಂಡ್ರೆ ಇದರಲ್ಲಿ ಅವಹೇಳನ ಆಗಿದೆಯಾ ಅಥವಾ ಇಡೀ ಸೌತ್ ಕೆನರಾದ ಭಾಷೆ, ಭಾವನೆಗಳು, ನಂಬಿಕೆಗಳನ್ನ ಎತ್ತಿ ಹಿಡಿದಿದ್ದೀವ ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಪಕ್ಷ ಬಿಡ್ದು ಬಿಜೆಪಿಗೆ ಪೋಯಿನಕ್ಲು ಮೂಲ ಬಿಜೆಪಿ ದಕ್ಲೆ ಆದಿತ್ತದ ಪಿರ ಅಡಿಗೆ ಪೋತಿರ ನಿಜವಾಯಿನ ಕಾರ್ಯಕರ್ತರು ಎಲ್ಲ ಬಿಜೆಪಿಗೆ ಸೇರ್ತಿಜರ. ಇತ್ತ ಬಿಜೆಪಿ ದಕ್ಲು ರೌಡಿ ಮೋರ್ಚಾ ಮಲ್ಪರೆ ದುಂಬು ಬೈತಿರಂದ ದುಂಬುದ ಮಂತ್ರಿ ಬೆಳ್ತಂಗಡಿದ ಗಂಗಾಧರ ಗೌಡ ಪಂತೆರ. ಬೆಳ್ತಂಗಡಿ ತಾಲೂಕದ ಕಾಂಗ್ರೆಸ್ ಪಕ್ಷದ ನಾಯಕರು ದುಂಬುದ ಮಂತ್ರಿ ಗಂಗಾಧರ ಗೌಡ ಸುದ್ದಿಕೊಟ್ಟಡು ಪಾತಿರ್ದ ಓಟು ಬಂದಗವ ಪಕ್ಷಗೂ ಸೇರಡು ಒಯ್ನು ಬಿಡೋಡು ಅವು ಅಕ್ಲಕ್ಲೆಡ ಬುಡ್ನ ವಿಚಾರ ಎಂಕ್ಲು ಮಾತ ಒಟ್ಟಾದುಲ್ಲ. ಎಂಕ್ಲೆಡ ಮೂಜಿ ಬಾಕಿಲಿ ಇಜ್ಜಿ ಪಕ್ಷ ಬಿಡ್ದು ಬಿಜೆಪಿಗೆ ಪೋಯಿನಕ್ಲು ಮೂಲ ಬಿಜೆಪಿ ದಕ್ಲೆ ಆದಿತ್ತದ ಪಿರ ಅಡಿಗೆ ಪೋತೆರ ನಿಜವೈನ ಕಾರ್ಯಕರ್ತರು ಏರ್ಲಾ ಬಿಜೆಪಿಗೆ ಸೇರ್ತಿಜರಂದ ಪಂಡ್ಯರ. ಕಾಂಗ್ರೆಸ್ ವಿಚಾರ ಪಾತಿರ್ಯರೆ ಹರೀಶ್ ಪುಂಜ ಏರ್ ಅರೆ ನಾವು ಮೂರ್ಖತನದ ಪರಮಾವಧಿ ಇತ್ತೆ ಅಕ್ಲು ಮಾತ ರೌಡಿ ಮೋರ್ಚಾ ಮಲ್ಪರೆ ದುಂಬು ಬೈದ್ಯರ. ಮೊಕ್ಲು ಬಡವರಿಗೆ ಭೂಮಿ ಕೊಡ್ತಾರ, ಇಲ್ಲು ಕೊಡ್ತಾರ, ಶಾಲೆ ಕಟ್ಟಾದರ. ಮೊಕ್ಲನ ಯೋಗ್ಯತೆಗೆ ಒಂಜಿ ಅಂಗನವಾಡಿ ಮಲ್ಪರೆಲ್ಲ ಸಾಧ್ಯ ಆತಜೆ. ಕರೆಂಟ್ ಕನಪುನ ಕೆಲಸ ಮಲ್ತದಜರ, ಇಂಚಿನ ಕೆಲಸ ಮಲ್ತದೆರಂದು ಗಂಗಾಧರ ಗೌಡ ಪ್ರಶ್ನೆ ಪಾಡಿಯರ. ಕಾರ್ಲ ಕ್ಷೇತ್ರದ ಸುನಿಲ್ ಕುಮಾರ್ ಮಿತ್ತಲ ಏವರ ತೋಜೈನ ಗಂಗಾಧರ ಗೌಡ ಸುನಿಲ್ ಕುಮಾರ್ ಹಿಂದೂ ಮುಸ್ಲಿಂ ಗಲಾಟೆ ಮಲ್ಪಾದ ಶಾಸಕರ ಐನಾರ್ ಅರಡ ಉಪುನಿ ಕೋಮು ಜಾತಿ ಬಗ್ಗೆ ಮಾತ್ರ ಅಂದು ಪಂಡ್ಯರ. ಈಗ ಬಿಜೆಪಿಯ ಪರಿಸ್ಥಿತಿ ಎಲ್ಲಿ ಬಂದಿದೆ ಅಂತ ಹೇಳಿದರೆ, ರೌಡಿಗಳನ್ನೆಲ್ಲ ಸೇರಿಸ್ಕೊಂಡು ರೌಡಿ ಮೋರ್ಚಾ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ ರಾಜ್ಯದಲ್ಲಿ. ಇಲ್ಲಿ ಅವರು ಕಾಂಗ್ರೆಸ್ಸಿನ ವಿಚಾರ ಅವರು ಮಾತಾಡಲಿಕ್ಕೆ ಅವರು ಯಾರು? ಅದು ಬರೀ ಒಂದು ಥರ್ಡ್ ಕ್ಲಾಸ್ ರಾಜಕೀಯ. ಆ ರೀತಿ ಮಾತಾಡೋದು ಒಳ್ಳೆಯದಲ್ಲ. ಈಗ ನಾವು ಹೇಳಿದರೆ ಆಗ್ತದಾ? BJPಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದು ನಾವು ಅಂತ ಹೇಳಿದರೆ ಆಗ್ತದಾ? ಅದು ಮೂರ್ಖತನದ ಪರಮಾವಧಿ. ಏನೋ ಒಬ್ಬರು MLA ಆದ ತಕ್ಷಣ ಅವರೇ ಒಂದು ಸೂರ್ಯಚಂದ್ರ ಅಲ್ಲ. ನಾವು ಸಹ MLAಗಳಾಗಿದ್ದು, ವಸಂತ ಬರಂಗೇರರಾಗಿದ್ದರು, ಹಿಂದಿನವರೆಲ್ಲ ಆಗಿದ್ದರು. ನಾವು ನಮ್ಮ ಕೆಲಸಗಳನ್ನು ಮಾಡಿಕೊಂಡು ಬಡವರ ಕೆಲಸ ಮಾಡಿದೆ. ಇವರು ಈಗ ನಾನು ನಿಮ್ಮ ಹತ್ರ ಕೇಳೋದು, ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದೇ ಒಂದು ಶಾಲೆ ಕಟ್ಟಿದಾರ, ಒಂದೇ ಒಂದು ಕಾಲೇಜ್ ಕಟ್ಟಿದಾರ?
ಒಂದೇ ಒಂದು ಮನೆ ಕೊಟ್ಟಿದ್ದಾರಾ? ಬಡವರಿಗೆ ಭೂಮಿ ಕೊಟ್ಟಿದ್ದಾರಾ? ನಿವೇಶನ ಕೊಟ್ಟಿದ್ದಾರಾ? ಹೊಳೆಯಲ್ಲಿ ಮರಳು ಕದಿಯುದ, ಮರ ಕದಿಯುದ, ಕೋಮುವಾದ ಮಾಡುದ, ದೋಚುದ, 40% ಕಮಿಷನ್ ತಗೊಳ್ಳುದ? ಅಭಿವೃದ್ಧಿ ಅಂದರೆ ಏನು ಅದನ್ನು ಹೇಳಲಿ ಅವರು. ಅದಕ್ಕೇನು ಡೆಫಿನೇಷನ್ ಇದೆ ಅಂತ ಬಿ ಜೆ ಪಿಯವರು ಹೇಳಿದರು. ಈಗ ಬೆಳ್ತಂಗಡಿಯಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆದೊಂದು ನಮ್ಮ ಕಾಲದಲ್ಲಿ, ವಸಂತ ಬಂಗೇರ ಅವರ ಕಾಲದಲ್ಲಿ, ಅವರ ಹಿಂದಿನ ನಮ್ಮ ಕಾಂಗ್ರೆಸ್ನ ನಾಯಕರ ಕಾಲದಲ್ಲಿ ಏನಾಗಿದೆ? ಒಂದು ಸಣ್ಣ ಶಾಲೆ ಮಾಡಿದ್ದಾರೆ ಅಂದರೆ ಇವರು, ಒಂದು ಹೈಸ್ಕೂಲ್ ಕಟ್ಟಿದ್ದಾರಾ? ಒಂದು ಅಂಗನವಾಡಿ ಮಾಡಿದ್ದಾರಾ? ಒಂದು ವಿದ್ಯುತ್ ತರುವಂಥ ಕೆಲಸ ಮಾಡಿದ್ದಾರಾ? ಈಗ ಇಲ್ಲಿಗೆ 110 KV ಸಬ್ಸ್ಟೇಷನ್ಗಳನ್ನಾಗಲಿ, ಅದಕ್ಕೆ ಬೇಕಾದ 33 KV ಸಬ್ಸ್ಟೇಷನ್ಗಳಾಗಲಿ ವಸಂತ ಬಂಗೇರರ ಕಾಲದಲ್ಲಿ, ನನ್ನ ಕಾಲದಲ್ಲಿ ಆಗಿರೋದು. ಅದು ಕೇವಲ ಹಿಂದೂ ಮುಸ್ಲಿಂ ಅಂತ ಹೇಳಿಬಿಟ್ಟು ರಾಜಕೀಯ ಮಾಡಿದರೆ ಆಯಿತಾ? ಇನ್ನು ನಮ್ಮ ಕಾಂಗ್ರೆಸ್ಸಿನ ಉಸ್ತುವಾರಿ ನೋಡಲಿಕ್ಕೆ ನಮ್ಮಲ್ಲಿ ಗಂಡು ಮಕ್ಕಳಿದ್ದಾರೆ, ಕಾಂಗ್ರೆಸ್ಸಲ್ಲಿ ಗಂಡು ಮಕ್ಕಳಿದ್ದಾರೆ. ಇಲ್ಲಿ ನೋಡೋಣ, ನಾಡ್ದು ಚುನಾವಣೆಯಲ್ಲಿ ನೋಡೋಣ. ಈಗ ರಾಹುಲ್ ಗಾಂಧಿ ಅವರು ನಡೀತಾ ಇದ್ದಾರಲ್ಲ, ಇವರ ಯೋಗ್ಯತೆಗೆ 10 ಕಿಲೋಮೀಟರ್ ನಡೆಯೋ ಯೋಗ್ಯತೆ ಉಂಟು ಇವರಿಗೆ. 3,000-4 ಸಾವಿರ ಈಗ ಹೆಚ್ಚು ಕಡಿಮೆ ನಡೆದಾಯಿತು. ಇಲ್ಲಿ ಕೂತ್ಕೊಂಡು ಇದು ಉತ್ತರ ಕುಮಾರನ ಪೌರುಷ ಮಾಡಿದರೆ ಪ್ರಯೋಜನ ಇಲ್ಲ. ಸುನೀಲ್ ಕುಮಾರ್ ಅವರೇನೋ ಚಿಕ್ಕಮಗಳೂರಲ್ಲಿ ಏನು ಅವ್ರ ಹಿಸ್ಟ್ರಿ ಎಲ್ಲ ನಮ್ಗೆ ಗೊತ್ತಿದೆ. ಅಲ್ಲಿಂದ ಏನೋ ಬಂದು ಇಲ್ಲಿ ನೆಲೆಸಿ ನಮ್ಮ ಜನಗಳಿಗೆ ಮೋಸ ಮಾಡಿ ಏನೋ ಇಂಥದ್ದು ಹಿಂದೂ ಮುಸ್ಲಿಂ ತಂದು ಅವರು MLA ಆಗಿರ್ಬೋದು. ಬೇರೆ ಏನುಂಟು ಅವರದ್ದು ಕಾರ್ಯಕ್ರಮ? ಹಿಂದೂ ಮುಸ್ಲಿಂ ಬಿಟ್ಟರೆ ಬೇರೆ ಕಾರ್ಯಕ್ರಮ ಏನುಂಟು BJP ಅವರ ಹತ್ರ? ಕೋಮು ಜಾತಿ ಇಂಥದನ್ನೇ ಮಾಡಿಕೊಂಡು ಇರಲಿ ಇವರು. ಜನ ಕಲಿಸ್ತಾರೆ ಅವರಿಗೆ ಬುದ್ಧಿ. ಈಗ ನಾವೀಗ ಕಬಡ್ಡಿ ಮಾಡುವಂಥದ್ದು ಯಾಕಂತ ಹೇಳಿದರೆ ಅದೊಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಗತ್ಯ ಇದೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಬೇಕಾಗಿ ನಾವು ಮಾಡ್ತಾ ಇರುವಂಥದ್ದು. ಕುಡ್ಲದ ಪಂಪ್ವೆಲ್ಡ್ ಶಿವರಾಜ್ ಪಂಪನಾಯಕ ತಿಕ್ಕಿನ ಕಾಸು ಪೊಲೀಸ್ ಸ್ವಾಧೀನಡು ಉಂಡು ವಾರಸ್ದಾರಿರಿತ್ತಂಡ ಕಾಸ್ತ ಬಗೆಟ್ ಸರಿಯಾಯಿನ ಇವರ ಕೊರುಂಡ ಕಾಸು ಬಿರ ಕೊರಿಯರ ಕ್ರಮದ ತೊನು ಅಂದು ಕುಡ್ಲಾ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಪಂತೆರ್ ಕುಡ್ಲದ ಪಂಪ್ವೆಲ್ಡ್ ಪರ್ಪುನ ಅಭ್ಯಾಸದ ಶಿವರಾಜ್ ಪನ್ಪನವರಿಯಾಗ ಕಾಸು ಬುರ್ದು ತಿಕ್ಕಿನ ಬಗೆಟ್ ಕುಡ್ಲದ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸುದ್ದಿ ಕುಟ್ಟುಡು ಪಾತಿರ್ದು ಕಾಸು ಪೊಲೀಸ್ ಸ್ವಾಧೀನಡುಂಡು ವಾರಸ್ದಾರಿ ರೇರಾಂಡಲ ಎತ್ತಂಡ ಪೊಲೀಸ್ ಇಲಾಖೆಗೆ ತುರ್ತು ಬತ್ತದ ಕಾಸ್ತ ಬಗೆಟ್ ಇಡೀ ಇವರ ಕುರುಂಡ ಅಕ್ಲಿಗೆ ಕಾಸು ವಾಪಸ್ ಕೊರಿಯರ ಕ್ರಮದ ತೊನು ಅಂದು ಪಂಡಿರ ಕಾಸು ತಿಕ್ಕಿನ ಶಿವರಾಜ್ ಗಾಡಿಲಿನ ದೆಕ್ಕೊಂದು ಮೆಕ್ಯಾನಿಕ್ ಕೆಲಸ ಮಲ್ತೊಂದು ಪಡ್ದು ಚಿಪ್ಪುನಾಯನ ದಿನನಿತ್ಯದ ಕೆಲಸ. ನವೆಂಬರ್ 20 ಕಾಯಗ ಪೆಟ್ಟಿಗೆ ಬೊಕ್ಕ ಕವರಡು ಕಾಸು ತಿಕ್ಕದಂಡು ಐಟ್ ಏತ ಕಾಸು ಇತ್ತನಂದು ಸರಿಯಾದ ಗೊತ್ತಿಜ್ಜಾಂಡ್ ಶಿವರಾಜ್ ಐಡ್ದು ತುಕಾರಾಮ್ ಪನ್ಪನರಿಗೆ 50,000 ರೂಪಾಯಿದ ಆಜಿ ಕಟ್ಟು ಪಂಡ 3 ಲಕ್ಷ ರೂಪಾಯಿ ಕೊಡ್ತೆ. ಐಟ್ ತುಕಾರಾಮ್ 500 ರೂಪಾಯಿ ಮಾತ್ರ ಗಳಿಸಿದೆ. ಮಾಧ್ಯಮರೆಡು ಕಾಸ್ತಿಕ್ಕಿನ ವಿಚಾರ ಗೊತ್ತಾದ ತುಕಾರಾಮ್ನ ಇಲ್ಲಲ್ದಕ್ಲು 2,99,500 ರೂಪಾಯಿನ ಕನತದ ಪೊಲೀಸ್ ಸ್ಟೇಷನ್ಗೆ ಕೊಡ್ತಿರಂದು ಪೊಲೀಸ್ ಕಮಿಷನರ್ ಪಂಡಿರ. ಶಿವರಾಜ್ ಕೊರ್ನ ಕಾಸು ತುಕಾರಾಮ್ಡ 500 ರೂಪಾಯಿ ಖರ್ಚು ಮಲ್ತದೇರ. ಪೊಲೀಸರ ಆನೆ ಶಿವರಾಜ್ನ ತನಿಖೆ ಮಲ್ಪನ ಗಾಯಡ 49,500 ರೂಪಾಯಿ ತಿಕ್ಕದಂಡು ಇತ್ತ 3 ಲಕ್ಷ ರೂಪಾಯಿನಿಂಕ್ಲು ಸ್ವಾಧೀನಗುದ ತೊಂದ ಜಾಗದ CCTV ಸಂಗತಿನ ಪಿಂದೊಂದುಲ್ಲ ಕಾಸು ಕಳಿವನ್ನಕ್ಲು ಅವು ಅಕ್ಲಿನ ಕಾಸಂದು ಸಾಬೀತು ಮಲ್ಪಡು. ಶಿವರಾಜ್ರದ ಕಾಸು ಕೊನೆ ನಕ್ಲು ಸ್ಟೇಷನ್ಗೆ ಬತ್ತದ ಕಾಸು ಕೊರಡು ಶಿವರಾಜ್ ಬೊಕ್ಕ ತುಕಾರಾಮ್ ಮಿತ್ ಕೇಸ್ ಪಾಡ್ಯರ್ಲ ಅಪ್ಪುಜಿ ಏರಾಂಡಲ ಕೊನೋದು ಪಿರ ಕೊಡ್ಜೆರಂಡ ಕೇಸ್ ಪಾಡುವ ಏರಾಂಡಲ ಬತ್ತಂಡ ಕಾಸು ಕೊರೆಯರೆಂದು ಸ್ಟೇಷನ್ ಡೇ ಕಾಸು ತಿದ್ದರ ಕಾಸು ಕಳಿವನ್ನಕ್ಲು ಇತ್ತಂಡ ದುಂಬು ಬಲೆಂದು ಪಂಡಿನ ಶಶಿಕುಮಾರ್ ಪೊಲೀಸರು ಈ ಕೇಸ್ದ ಬಗೆಟ್ ಕಡಿಸಾಯಿನ ಬಗೆಟ್ ವರದಿ ತರ್ಪುಡಾವೆ. ಈ ವಿಚಾರಡು 75 KP ಆಕ್ಟ್ ದಡಿಟ್ ವಾರಸ್ದಾರರು ಇಜ್ಜಾನಿನ ಕಾಸ್ತ ಕೇಸ್ ಪಾಡ್ದ ಅಂದು ಆರು ಮಾಹಿತಿ ಕೊಡ್ತಾರೆ. ಅವರಿಗೆ ಇನ್ನೊಬ್ಬರು ಯಾರು ಅಂತ ಗೊತ್ತಿಲ್ಲ, ಅವರು ಒಟ್ಟಿಗೆ ಇದ್ದವರು. ಅದನ್ನು ಸ್ವಲ್ಪ ಅವರು ಮತ್ತೆ ಎಲ್ಲ ತಗೊಂಡು ಹೋಗಿದ್ದಾರೆ. ಸ್ವಲ್ಪ ಇವರಿಗೆ ಹೊರಟು ಇವರು ತಂದು ನಾವು ನಿನ್ನೆ ಬೆಳಿಗ್ಗೆ ಮನೆಯಲ್ಲಿದ್ದೇವೆ. ಮತ್ತು ನಿನ್ನೆ ರಾತ್ರಿ TVಯಲ್ಲೆಲ್ಲ ಬರ್ತಿತ್ತಲ್ಲ, ಅದನ್ನು ಮೊಬೈಲಲ್ಲಿ ನೋಡಿ ನಾವು ಅದನ್ನು ತಂದು ಕೊಟ್ಟದ್ದು. ನಮಗೆ ಅಷ್ಟು ಹಣ ನೋಡುವಾಗ ನಮಗೆ ಇದಾಯಿತು. ನಮಗೆ ಅಷ್ಟು ಜೀವಮಾನದ ಅಷ್ಟು ಹಣ ನಾವು ನೋಡಲೇ ಇಲ್ಲ. ಅದಕ್ಕೆ ಅದನ್ನು ತಂದು ಕೊಟ್ಟು ಮಾತ್ರ ಅವರು ಎನಿಸುವಾಗ ಅದರಲ್ಲಿ 500 ಕಡಿಮೆ ಉಂಟು ಅಂತ ಹೇಳಿದರು. 3 ಲಕ್ಷದಲ್ಲಿ 500 ಕಡಿಮೆ ಉಂಟು ಹೇಳಿದ್ರು. ಕೇಳಿದೆ ಅದು ಪಂಪಾಯಿಲಲ್ಲಿ 6 ಗಂಟೆಗೆ ಹೋಗುವಾಗ 6 ಕಾಲಕ್ಕೆ ಮೀನು ತರ್ತೇನೆ ಅಂತ ಹೋದ್ರು. ಬರುವಾಗ ನನ್ನ ಕೈಯಲ್ಲಿ ಕೊಟ್ಟರು, ಇದು ಮೀನು. ನಾನು ನೋಡು ಇದು ಹಣ, ನನಗೆ ಅಷ್ಟು ಎದಕ್ಕೆ ಆಯಿತು, ಇದು ಎಂತ ತಂದು ಕೊಟ್ಟದ್ದು ಇವರು ಅಂತ. ಅದಕ್ಕೆ ಎಲ್ಲಿಂದ ಕೇಳಿದೆ, ಅದು ಪಂಪಾಯಿಲಲ್ಲಿ ಕಸದ ರಾಶಿಯಲ್ಲಿ ಬಿದ್ದು ಸಿಕ್ಕಿದ್ದು ಅಂತ ಹೇಳಿದರು. ಪ್ಯಾಕ್ ಇತ್ತು, ಅವರು ಹೊರದ್ರು, ನಮಗೆ ಸ್ವಲ್ಪ ಕೊಟ್ಟರು. ನಾನು ಅವರು ಎಲ್ಲಿಗೆ ಹೋಗಿದ್ರು ಗೊತ್ತಿಲ್ಲ, ನಾನು ಅದನ್ನು ಇಟ್ಕೊಂಡು ಮನೆಗೆ ಬಂದೆ ಅಂತ ಹೇಳಿದ್ರು. ನಿನ್ನೆ ಏನು ಮಾಧ್ಯಮಗಳಲ್ಲಿ ಬಿತ್ತರ ಆಯಿತು, ಈ ರೀತಿ ಹಣ ಸಿಕ್ಕಿದೆ, ಇಷ್ಟೆಲ್ಲ ಹಣ ಈ ಒಬ್ಬ ಮದ್ಯವ್ಯಸನಿ ಕಡೆಯಿಂದ ಮೂವ್ ಆಗಿದೆ ಅಂತಂದು ಗೊತ್ತಾದ ಮೇಲೆ ಅವನು ಸಂಪೂರ್ಣವಾಗಿ ಇದ್ದಂಥ ಹಣ 2,99,500 ರೂಪಾಯಿ ಹಣವನ್ನು ತೊಗೊಂಬಂದು ಕಂಕನಾಡಿ ಪೊಲೀಸ್ ಠಾಣೆಗೆ ಕೊಟ್ಟಿದ್ದಾನೆ. ಮತ್ತು ಈ ಶಿವರಾಜ್ ಅಂತ ಏನಿದ್ದ ಅವನ ಹತ್ರ
ಅವತ್ತು ಅಂದರೆ 26ನೇ ತಾರೀಕು ಮದ್ಯಪಾನ ಮಾಡಿ ಬಂದು ಇವನು ತುಕಾರಾಮಿಗೆ ಹಣ ಕೊಟ್ಟು ಉಳಿದಿದ್ದು ನನ್ನ ಹತ್ರ ಇಟ್ಕೊಂಡಿದ್ದೆ. ಉಳಿದಿದ್ದು ನಾನು ಇಟ್ಕೊಂಡಂಥ ಸಂದರ್ಭದಲ್ಲಿ ನಾನು ಸಿಕ್ಕಾಪಟ್ಟೆ ಮದ್ಯಪಾನ ಮಾಡಿದ ಹಿನ್ನೆಲೆಯಲ್ಲಿ ನಾನು ಎಚ್ಚರ ತಪ್ಪು ಮಲಗಿದ್ದೆ. ಎದ್ದೇಳುವಷ್ಟೊತ್ತಿಗೆ ನನ್ನ ಜೋಬಲ್ಲಿ ಏನು ಒಂದು ಕಟ್ಟಿಂದ 500 ರೂಪಾಯಿ ಮದ್ಯಪಾನ ಮಾಡಲಿಕ್ಕೆ ಉಪಯೋಗಿಸಿದ್ದೆ, ಆ ಹಣ ಬಿಟ್ಟು ಬೇರೆ ಯಾವುದು ಹಣ ಇರಲಿಲ್ಲ ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಿ ನಮ್ಮ ಸ್ಥಳೀಯ ಪೊಲೀಸರು ಹೋದಂಥ ಸಂದರ್ಭದಲ್ಲಿ ಸ್ಥಳೀಯ ಹೋಟೆಲಿಗರು ಮತ್ತು ಸ್ಥಳೀಯ ಸುತ್ತಮುತ್ತಲ ಜನ ಸೇರಿಕೊಂಡು ಅವನ್ನ ಚೆಕ್ ಮಾಡಿದಾಗ ಅವನ ಹತ್ರ 49,500 ರೂಪಾಯಿ ಹಣ ಸಿಕ್ಕಿದೆ. ಆ ಹಣವನ್ನು ಯಾವುದಾದ್ರೂ ಕಳೆದೋಗಿದ್ರೆ ತಿಳಿಸಿ ಅಂತಂದು ನಮ್ಮ ಪೊಲೀಸರಲ್ಲಿ ಅಕ್ಕಪಕ್ಕದವರಿಗೆ ಹೇಳಿ ಬಂದಿದ್ದಾರೆ. ಮತ್ತು ನಿನ್ನೆ ಇದನ್ನು ವಿಷಯ ನನಗೆ ತಿಳಿದ ಮೇಲೆ ಅದನ್ನು ಅವ್ರಿಗೆ ತಿಳಿಸಿದ ಹಿನ್ನೆಲೆಯಲ್ಲಿ ಒಂದು 75 KP ಆ್ಯಕ್ಟ್ ಅಂತ ಬರುತ್ತೆ. ಅದರಲ್ಲಿ ಯಾವುದಾದ್ರು ಅನ್ಕ್ಲೈಮ್ಡ್ ಪ್ರಾಪರ್ಟಿ ಅಥವಾ ವ್ಯಾಲ್ಯೂಬಲ್ಸು ಇದಂಥ ಸಂದರ್ಭದಲ್ಲಿ ಅದನ್ನು ಪ್ರಕರಣ ಮಾಡಿಕೊಂಡು ಆ ಪ್ರಕರಣ ದಾಖಲು ಮಾಡಿಕೊಂಡು ನಾವು PF ಹಾಕೋತೀವಿ. ಮತ್ತು ನಂತರದಲ್ಲಿ ಆ ಹಣಕ್ಕೆ ಯಾರು ಹಣ ಅಥವಾ ವ್ಯಾಲ್ಯೂಬಲ್ಸ್ ಇರುತ್ತೆ ಅದರ ವಾರಸುದಾರರು ಬಂದು ಅವ್ರದ್ದೇ ಅದು ಅನ್ನೋಂಥದ್ದನ್ನು ಎಸ್ಟಾಬ್ಲಿಷ್ ಮಾಡಿದರೆ ಅವರಿಗೆ ವಾಪಸ್ ಕೊಡುವಂಥ ಒಂದು ಪ್ರಕ್ರಿಯೆ ಮಾಡಲಾಗುತ್ತೆ. ಒಡಿಯೂರು ಶ್ರೀ ಗುರು ದೇವದತ್ತ ಸಂಸ್ಥಾನೋಡ್ ನಡೆದಿತ್ತಿನ ದತ್ತ ಜಯಂತಿ ಮಹೋತ್ಸವ ಬುಧವಾರ ಅಕೇರ್ಯಾಂಡ್ ಶ್ರೀ ದತ್ತ ಮಹಾಯಾಗ ಸಪ್ತಾಹ ಬೊಕ ಹರಿಕಥಾ ಸತ್ಸಂಗ ಸಪ್ತಾಹ ಮುಗಿತಲ ರಾತ್ರ ರಂಗಪೂಜೆ ಬೊಳ್ಳಿತೇರು ಅಟ್ಟಣೆ ಆದಿತ್ತಂಡು. ಒಡಿಯೂರು ಶ್ರೀ ಗುರು ದೇವದತ್ತ ಸಂಸ್ಥಾನೋಡ್ ನಡೆದಿನ ದತ್ತ ಜಯಂತಿ ಮಹೋತ್ಸವ ದತ್ತ ಮಹಾಯಾಗದ ಮುಗಿತಲ ಮುದಾರ ಅಟ್ಟಣೆ ಆದಿತ್ತಂಡು. ಶ್ರೀ ಗುರು ದೇವಾನಂದ ಸ್ವಾಮೀಜಿಯರ್ನ ದುಂಬಾಳ್ತೇರು ನಡೆದಿನ ಕಾರ್ಯಕ್ರಮಟ್ಟು ವೇದ ಪಾರಾಯಣ ಶ್ರೀ ಗುರು ಚರಿತ್ರೆ ಪಾರಾಯಣ ಮುಗಿತಲ ಮಲ್ತೇರು. ಅಖೀರಿಗೆ ಶ್ರೀ ದತ್ತ ಮಹಾಯಾಗ ಪೂರ್ಣಾಹುತಿಯಾದ ಕಲ್ಪೋಕ್ತ ಪೂಜೆ ಮಲ್ತೇರು. ಸಂಪ್ರದಾಯದಂಚ ಮಧುಕರಿ ಮಂತ್ರಾಕ್ಷತನ ಸ್ವಾಮೀಜಿ ಕುರಿಯರು ಊರು ಪರ ಊರ್ಲಿನ ಭಕ್ತರ ಪಾಲ್ದಿತೊಂದು ದೇವ್ಯರ್ನ ಇಂಬು ನಟ್ಟೊಂಡ್ಯರು. ದತ್ತ ಮಹಾಯಾಗ ಮುಗಿತಲಡು ಗುರು ದೇವಾನಂದ ಸ್ವಾಮೀಜಿ ಧರ್ಮ ಸಂದೇಶ ಕೊಡ್ದು ನಡೆ ನುಡಿ ಒಂಜಾಪುನವೇ ಧರ್ಮಾನುಷ್ಠಾನ ಧರ್ಮ ಪನ್ಪನ ರಾಜಮಾರ್ಗ ಸರಿಯಾದುಪ್ಪನಗ ಬದುಕಲ ಪೊರ್ಲಾಪುಂಡು ಜವನ ಶಕ್ತಿ ಇತ್ತ ಲಕ್ಕದ ಜಾಗೃತಿ ಅವಡೈನ ಅಗತ್ಯ ಈ ಕಾಲಘಟ್ಟೊಂಡೊಂದು ಪಂಡ್ಯರ. ಸಾಧ್ವಿ ಮಾತಾನಂದಮಯಿ ಹರಿದಾಸರ ಡಾಕ್ಟರ್ ಗುರುದಾಸ ಕುಡ್ಲ ಹರಿಕಥಾ ಪರಿಷತ್ ಗುರುಕಾರ್ಯರು ಕೆ ಮಹಾಬಲ ಶೆಟ್ಟಿ ಒಡಿಯೂರು ವಿವಿಧ ಉದ್ದೇಶ ಸಹಕಾರ ಸಂಘದ ಗುರುಕಾರ್ಯರು ಸುರೇಶ್ ಶೆಟ್ಟಿ ಉದ್ಯಮಿ ಲೈನ ವಾಮಯ್ಯ ಶೆಟ್ಟಿ ಚೆಂಬೂರು ಡಾಕ್ಟರ್ ಅದೀಪ್ ಶೆಟ್ಟಿ ಬೊಂಬಾಯಿ ಪಾಲ್ದಿತ್ತೊಂಡ್ಯರ. ಯಶವಂತ ವಿಟ್ಲ ಕಾರ್ಯಕ್ರಮ ಸುಧಾರ್ತಿಯರು ಸಂತೋಷ್ ಭಂಡಾರಿ ಸೊಲ್ಮೆ ಸಂದಯರು. देवता अहिनिव भोगस्वञ्चमे
ದತ್ತ ಜಯಂತಿ ಅನ್ನುವಾಗ ಭಗವಂತನ ಜಯಂತಿ ಅನ್ನೋದಕ್ಕೆ ಹುಟ್ಟು ಅಂತ ಇನ್ನೊಂದು ಅರ್ಥ ಇದೆ. ಆದರೆ ಅವತೃ ಅಂತ ನಾವು ತಗೊಳ್ಬೇಕು, ಭಗವಂತನ ಅವತಾರ ಅಂತ. ಮಾಧವನು ಮಾನವನಾಗಿ ಅವತರಿಸಿ, ಅಂದರೆ ಆ ಮೂಲಕವಾಗಿ ಜನರಲ್ಲಿ ಮಾನವೀಯ ಮೌಲ್ಯಗಳನ್ನು ಹೇಗೆ ವೃದ್ಧಿಸಬಹುದು ಅನ್ನೋ ಒಂದು ಸಂದೇಶವನ್ನು ಕೊಡಲಿಕ್ಕೆ ಅವರ ಒಂದು ಅವತಾರವಾಯಿತು. ಎಲ್ಲರಿಗೂ ಅರಿವಿರುವಂಥದ್ದು ದತ್ತ ಎಂದರೆ ಏನು ಅಂತ. ಒಬ್ಬ ಮಾನವ ಮಾಧವನಾಗಬೇಕು, ಆಗಬೇಕಾದ್ರೆ ಮಾನವೀಯ ಮೌಲ್ಯಗಳನ್ನು ತುಂಬಿಕೊಳ್ಳಬೇಕು. ಆದರೆ ಹೇಗೆ ತುಂಬಿಕೊಳ್ಳುವಂಥದ್ದು? ಬದುಕ ಬಿಡುವಂತಹ ಒಂದು ಅಭ್ಯಾಸವನ್ನು ಯಾರು ಮಾಡಿಕೊಂಡಿದ್ದಾರೆ? ಮಾರ್ಗ ಮಧ್ಯೆ ಏನಾದರೂ ಅಪಘಾತ ಆದರೆ, ಯುವಕರು ಸುತ್ತಮುತ್ತ ಇದ್ದರೆ ಅಥವಾ ಇನ್ಯಾರು ಇದ್ದರೆ, ಅದರಲ್ಲಿ ತೊಂದರೆಯಾಗಿ, ಅಪಘಾತದಲ್ಲಿ ತೊಂದರೆಯಾಗಿ ನೀರು ಅಂತ ಕೂಗಿ ಬೊಬ್ಬೆ ಹಾಕಿದರೂ ಸ್ವಲ್ಪ ಮೊಬೈಲ್ ಇಟ್ಕೊಂಡು ನಿಲ್ಲಿ ಸ್ವಲ್ಪ ಅಂತ ರೆಕಾರ್ಡ್ ಮಾಡೋದನ್ನು ನಾವು ನೋಡ್ಬೋದು. ಇದು ಮಾನವೀಯತೆ ಅಲ್ಲ, ಇದು ಮಾನವೀಯತೆ ಅಲ್ಲ. ಸಾಧ್ಯ ಆದರೆ ನಾವು ಸಹಕರಿಸಬಹುದೇ? ಇದರ ಬಗ್ಗೆ ಆಲೋಚಿಸಬೇಕಾಗಿದೆ. ಒಟ್ಟು ಸಮಾಜವನ್ನು ಒಮ್ಮೆ ನಾವು ನೋಡಿದರೆ ನಾವು ಏನಾಗಬಹುದು, ನಾವು ಹೇಗಾಗಬೇಕು ಅನ್ನುವುದನ್ನು ನಾವು ಸ್ವಲ್ಪ ಚಿಂತನೆ ಮಾಡಬೇಕು. ಇವತ್ತೆಲ್ಲ ಭಕ್ತಿ, ಜ್ಞಾನ, ವೈರಾಗ್ಯ, ತ್ಯಾಗ ಇದಕ್ಕೆಲ್ಲ ಬೆಲೆ ಕಡಿಮೆ ಆಗಿದೆ. ನೋಡ್ಬೋದು ಸಮಾಜದಲ್ಲಿ ಎಲ್ಲವೂ ಫ್ಯಾಷನ್ ಆಗಿದೆ ಈಗ, ಎಲ್ಲವೂ ಕೂಡ. ಹೌದಲ್ವಂತ ನೋಡಿ ನೀವು. ದೇವರೆಡೆಗೆ ಬಂದು ಕೈ ಮುಗಿಯುವಂಥದ್ದು ಕೂಡ ಒಂದು ಕೈಯಲ್ಲಿ ಇದನ್ನು ಇಟ್ಕೊಂಡೇ ದೇವರಿಗೆ ಸುತ್ತು ಬರುವಂಥದ್ದು ನೋಡಿದಿರಿ ಅಲ್ವಾ? ಒಂದು ಇದು, ಮತ್ತೊಂದು ಇದು. ದೇವರು ಇವನಿಗೆ ಆಶೀರ್ವಾದ ಮಾಡೋದು, ಇವನು ದೇವರಿಗೆ ಆಶೀರ್ವಾದ ಮಾಡೋದು ಏನು ಗೊತ್ತೇ ಆಗೋದಿಲ್ಲ. ಅವನ ಲೋಕದಲ್ಲಿ ಇದ್ದಾನೆ. ಎಂಚಾನ ಮರೆ ವಿಜ್ಜಪ್ಪ ದೇವರಿಗೆ ಸುತ್ತು ಬರ್ತದಾನೆ, ಅವನು 13 ಸುತ್ತು ಬತ್ತೆ ಅಂತ. ಸುಮ್ಮನೆ ಪ್ರಯೋಜನ ಇಲ್ಲ. ಏನು ಇದರಲ್ಲೇ ಇದ್ದದ್ದು, ಇವನ ವ್ಯವಹಾರದಲ್ಲೇ ಇರುವುದು. ನಾನು ಏಪಕೊರ್ಪ ದೀಪ ಅಂತ ಹೇಳಿಕೊಂಡಷ್ಟೇ. ಆದರೆ ಇದು ಭಕ್ತಿಯಲ್ಲ. ನಾನು ಒಂದಿಷ್ಟು ಸಮರ್ಪಣೆ ಮಾಡಿದ್ದೇನೆ, ಅದೂ ಭಕ್ತಿಯಲ್ಲ. ಮಾಡಿದ ರೀತಿ ಹೇಗೆ ಅಂತ ಬೇಕಾಗಿರುವಂಥದ್ದು. ಅಲ್ಪವೋ ಸ್ವಲ್ಪವೋ ಅಥವಾ ಇನ್ನೆಷ್ಟೋ ಯಾವುದಾದರೂ ಅರ್ಪಣಾ ಭಾವದಲ್ಲಿ ಅದನ್ನು ಸಮರ್ಪಿಸಿದಾಗ ಮಾತ್ರ ಅದು ನಿನ್ನದೇ, ನಿನಗೆ ಅಂತ ನಾವು ಅರ್ಪಿಸಿಕೊಂಡಾಗ, ನನ್ನದಲ್ಲ ಅಂತ ಅರ್ಪಿಸಿಕೊಂಡಾಗ ಅಲ್ಲಿಂದ ನಮಗೆ ಅನುಗ್ರಹ ಪ್ರಾಪ್ತಿಯಾಗ್ತದೆ. ಗುರುವ ಪೂಜಿಸೆ ಬನ್ನೀರಣ್ಣ, ತೆರೆದು ನೋಡುತ್ತಾ ಅವಳ ಗಣ್ಣ ಅಂತ. ನಾವೆಲ್ಲ ಲೌಕಿಕ ದೃಷ್ಟಿಯಿಂದ ಹೊರಗಡೆ ಎಲ್ಲವನ್ನು ನೋಡ್ತಿರ್ತೇವೆ. ಆದರೆ ಅಂತರ್ದೃಷ್ಟಿ ನಮ್ಮಲ್ಲಿ ತೆರಿಬೇಡುವೆ? ಅದನ್ನು ತೆರೆಸಲಿಕ್ಕೆ ಬೇಕು ಹರಿಕಥೆಗಳು, ಸತ್ಸಂಗಗಳು ಆ ಒಳಗಣ್ಣನ್ನು ತೆರೆಸ್ತವೆ. ಪುತ್ತೂರು ಶಾಸಕರಿರುವ ರಾಜ್ಯ ಬಿಜೆಪಿ ಸರ್ಕಾರದ ಪತ್ತದಂತಿನ ಕಂದಾಯ ಇಲಾಖೆ ಜನಸಾಮಾನ್ಯರನ್ನ ನೆತ್ತೆರವೈತೊಂದುಂಡೊಂದು ಕಾಂಗ್ರೆಸ್ ನಾಯಕೆ ಕಾವು ಹೇಮನಾಥ ಶೆಟ್ಟಿ ದೂಡ್ದೇರು. ಆರು ಪುತ್ತೂರು ಪ್ರೆಸ್ ಕ್ಲಬ್ ಸುದ್ದಿ ಕುಟುಡು ಪಾತಿರಿಯರು. ಕಾಂಗ್ರೆಸ್ ನಾಯಕಿ ಕಾವು ಹೇಮನಾಥ ಶೆಟ್ಟಿ ಪುತ್ತೂರು ಪ್ರೆಸ್ ಕ್ಲಬ್ ಸುದ್ದಿ ಕುಟುಡು ಪಾತಿರ್ದು ಪುತ್ತೂರು ಶಾಸಕರಿರುವ ರಾಜ್ಯ ಬಿಜೆಪಿ ಸರ್ಕಾರದ ಪತ್ತದಂತಿನ ಕಂದಾಯ ಇಲಾಖೆ ಜನಸಾಮಾನ್ಯರನ್ನ ನೆತ್ತೆರವೈತೊಂದುಂಡೊಂದು ಪಂಡಿರು. ಪ್ಲಾಂಟಿಂಗ್ ಸಮಸ್ಯೆ ಅಕ್ರಮ ಸಕ್ರಮ 94 ಸೀಬಕ 94 ಸಿಸಿ ಕಟ್ ಕನ್ವರ್ಷನ್ ಇಂಚಿತ್ತಿ ಸಮಸ್ಯೆಲಿಡ್ದು ಜನ ಬಲಿ ಬರ್ಪುನ ಸ್ಥಿತಿಗತಿ ಉಂಡಾತಂಡು ಪುತ್ತೂರು ಕಂದಾಯ ಸುತ್ತುಡು ಸಾರೋಡ್ದೆಚ್ಚ ಪ್ಲಾಂಟಿಂಗ್ ಅರ್ಜಿ ಇಲೆವರೆ ಅವಂದೆ ಬಾಕಿ ವರಿದಂಡು ಪ್ಲಾಂಟಿಂಗ್ ಆವಂದಿನೆಡ್ದು ಅವರ ದೆತ್ತೊನ್ನ ಜಾಗೆಡ್ ಇಲ್ಲು ಕಟ್ಟುನಕ್ಲಿಗೆ ಬ್ಯಾಂಕ್ ಕಡ್ದು ಸಾಲ ದೆಪ್ಪರೆ ಸಾಧ್ಯನೇ ಅವೊಂದಿಜ್ಜಿ ಒಂಜಿ ಕೆಲಸಗು ಬೋಡದು ವರ್ಷಗಟ್ಲೆ ಕಾಪೋಡು ಅಕ್ರಮ ಸಕ್ರಮಡು ಪಡೆಯಿನ ಜಾಗೆನ ತಂಕ್ಲನ ಪುದರ್ಗ್ ಮಲ್ಪರೆಲ ಸಾಧ್ಯ ಅವೊಂದಿನ ಸ್ಥಿತಿ ಇತ್ತಂಡಲ ಪುತ್ತೂರು ಶಾಸಕರು ಸಂಜೀವ ಮಠಂದೂರು ಒಂದು ವೈಕ್ಲ ಗುಮನ ಕೊರೊಂದಿಜ್ಜರು. ಅಧಿಕಾರ್ಲಿನ ಪತ್ತಡದಿಯರ ಶಾಸಕರಿಗೆ ಸಾಮರ್ಥ್ಯಕ್ಕೆ ಇಜ್ಜಿ ಅಧಿಕಾರ್ಲಿನ ಪತ್ತಡದಿಯರ ಸಾಧ್ಯ ಇಜ್ಜಿ ಅಂದಿನ ಶಾಸಕರು ಅಧಿಕಾರ ಬುಡ್ಪುನ ಎಡ್ಡೆ ಅಂದು ಪಂಡಿನ ಕಾವು ಹೇಮನಾಥ ಶೆಟ್ಟಿ ಆಶ್ರಯ ಇಲ್ಲಲಿನ ಫಲದ ತೊನ್ನಕ್ಲಿಗ ಕೊರ್ಪುನ ಇಟ್ಲ ಶಾಸಕರಿಗೆ ಗುಮನನೇ ಇಜ್ಜಿಂದು ತೂರಿಯರು. ಪ್ಲಾಟಿಂಗ್ ಅಂದರೆ ಈಗಾಗಲೇ ಭೂ ಮಂಜೂರಾತಿ ಆಗಿರುವಂಥ ಅಕ್ರಮ ಸಕ್ರಮ ಇರಲಿ, ದರ್ಖಾಸ್ ಇರಲಿ, ಸಲ್ಲಿಸಿದ್ರು ಅರ್ಜಿಗಳು ಪೆಂಡಿಂಗ್ ಇದ್ದರೂ ಅವರ ಅಧಿಕಾರಿಯ ನಿರ್ಲಕ್ಷ್ಯತನದಿಂದಾಗಿ, ದುರಹಂಕಾರದಿಂದಾಗಿ ಪ್ಲಾಟಿಂಗ್ಗಳಾಗದೆ ಬಹಳಷ್ಟು ಜನ ಬಹಳಷ್ಟು ಸಮಸ್ಯೆಯಲ್ಲಿದ್ದಾರೆ. ಎಷ್ಟು ಸಮಸ್ಯೆ ಅಂತ ಹೇಳಿದರೆ, ಯಾವುದೇ ಅವರಿಗೆ ಲೋನ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಮಾರಾಟ ಮಾಡಲಿಕ್ಕೆ ಆಗ್ತಾಯಿಲ್ಲ, ಅಲ್ಲದೆ ಅವರಿಗೆ ಒಂದು ರೀತಿಯ ವಿಭಾಗ ಪತ್ರ ಮಾಡಿಕೊಳ್ಳಲಿಕ್ಕೆ ಆಗ್ತಾಯಿಲ್ಲ.
ಈ ಗೊಂದಲದಿಂದಾಗಿ ಜನಸಾಮಾನ್ಯರು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ತಮ್ಮ ಭೂಮಿಯ ಮೂಲಕ ಮಾಡಬೇಕು ಅಂತಿದ್ರೂ ಈ ಫ್ಲಾಟಿಂಗ್ ಸಮಸ್ಯೆಯಿಂದಾಗಿ ಬಹಳ ಸಾವಿರಾರು ಅರ್ಜಿಗಳು ಈಗಾಗಲೇ ಕಂದಾಯ ಇಲಾಖೆಯ ಸರ್ವೆ ಇಲಾಖೆಯಲ್ಲಿ ಬಾಕಿಯಾಗಿದೆ. ಇದರ ಬಗ್ಗೆ ಬಹಳಷ್ಟು ಸಲ ನಾವು ಒತ್ತಾಯ ಮಾಡಿದ್ದೇವೆ, ಗಮನ ಹರಿಸಿದ್ದೇವೆ, ಬೇರೆ ಬೇರೆ ಒತ್ತಡಗಳನ್ನು ತಂದಿದ್ರೂ ಇವತ್ತು ಅದು ಸಮರ್ಪಕವಾಗಿ ಈಗಲೂ ಫ್ಲಾಟಿಂಗ್ ಆಗ್ತಾ ಇಲ್ಲ. ಬಹಳಷ್ಟು ಜನ ಗೊಂದಲದಲ್ಲಿದ್ದಾರೆ. ಅವರ ಮನೆಯ ಮದುವೆ ಇರ್ಬೋದು, ಅಥವಾ ಅವರ ಒಂದು ಮನೆ ಕಟ್ಟಬೇಕು ಅಂದಿದ್ದರೆ, ಅಥವಾ ಈ ರೀತಿಯ ಗೊಂದಲಗಳಿಂದಾಗಿ ಜನಸಾಮಾನ್ಯರಿಗೆ ತನಗೆ ಭೂಮಿ ಇದ್ರೂ ಪ್ರಯೋಜನ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇರಳದ ಕಣ್ಣೂರುಡು ಕೇಂದ್ರ ಆಫೀಸ್ ಉಪ್ಪನ ಖಾಸಗಿ ಪಣೋಕಾ ಸಂಸ್ಥೆ ರೋಯಲ್ ಟ್ರಾವೆಂಕೂರ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಉಳ್ಳಾಲ ತಾಲೂಕದ ತೊಕ್ಕೊಟ್ಟು ಬಕ ಕುಡ್ಲದ ಕೊಡಿಯಾಲ ಬೈಲ್ PVS ಕಟೋನೋಡು ಶಾಖೆ ಬಕ ವಲಯ ಆಫೀಸ್ ಇಂಚ ರಡ್ಡು ಶಾಖೆಯನ್ನು ಶುರು ಮಾಡ್ತದಂಡ. ಕೇರಳದ ಕಣ್ಣೂರುಡು ಕೇಂದ್ರ ಆಫೀಸ್ ಉಪ್ಪನ ಖಾಸಗಿ ಪಣೋಕಾ ಸಂಸ್ಥೆ ರೋಯಲ್ ಟ್ರಾವೆಂಕೂರ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಕರ್ನಾಟಕದ ಶಾಖೆಯನ್ನು ಶುರು ಮಾಡ್ತದಂಡ. ಉಳ್ಳಾಲ ತಾಲೂಕದ ತೊಕ್ಕೊಟ್ಟು ಬಕ ಕುಡ್ಲದ ಕೊಡಿಯಾಲ ಬೈಲ್ PVS ಕಟೋನೋಡು ಇಂಚ ಶಾಖೆ ಬಕ ವಲಯ ಆಫೀಸ್ ಇಂಚ ರಡ್ಡು ಶಾಖೆಲು ಓದಿ ಪನಾಂಡ್. ರೋಯಲ್ ಟ್ರಾವೆಂಕೂರ್ ಕಂಪನಿದ ಗುರ್ಕಾರ್ಯರ ರಾಹುಲ್ ಚಕ್ರಪಾಣಿ ಬಕ ಶಾರದಮ್ಮ ಶಾಖೆಲೆನು ಓದಿ ಪನ ಮಲ್ತೆರ. ತುಳು ಸಿನಿಮಾ ನಟೆ ಅರವಿಂದ ಬೋಳಾರ್ ಮಲ್ಲ ಪಿನ್ನರಾದ ಪಾಲ್ದಿತ್ತೊಂದು ಎಟಿಪ್ಪು ಬೈಕಿಯರ್. ಕಂಪನಿದ CEO ರಾಜೇಶ್ ಅಬುಬಕರ್, ಜೇಸ್ ಮ್ಯಾಥ್ಯೂ, ಥೋಮಸ್ ಡಿ ಜೋಶ್ ಪಾಲ್ದೆತ್ತುಂಡ್ಯರ. ಕಂಪನಿ ಗುರುಕಾರ್ಯರ ರಾಹುಲ್ ಚಕ್ರಪಾಣಿ ಕಂಪನಿದ ಬಗ್ಗೆ ಮಾಹಿತಿ ಕೊಡ್ದು ರಾಯಲ್ ಟ್ರಾವೆಂಕೂರ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಕೇರಳೋಡು ರೈತ ಚಳವಳಿ ಹಿಡಿದವರ ರೈತ ಗಿರಾಕಿಲಿಗೆ ಸಹಾಯ ಶುರು ಆದಿತ್ತದ. ಕೃಷಿ ಸಾಲ ಬಕ ಕೃಷಿ ವ್ಯವಹಾರ ಸಂಬಂಧ ಸಾಲ ಸವಲತ್ತು ಒದಗಾಕೊಂಡು ಪ್ರಾಪರ್ಟಿ ಲೋನ್ ಬಕ ಗೋಲ್ಡ್ ಲೋನ್ ಕೊರ್ಕೊಂಡು ಗಿರಾಕಿಲಿಗೆ ಬ್ಯಾಂಕಿಂಗ್ ಸೇವಾ ಸವಲತ್ತು ಒದಗಾಕೊಂಡು ಬೆಂಗಳೂರು ರಡ್ಡು ಶಾಖೆಲುಂಡು 53ನೇ ಶಾಖೆ ತೊಕ್ಕೊಟ್ಟು 54ನೇ ಶಾಖೆ PVS ಜಂಕ್ಷನ್ ಶುರು ಆತಂಡು. 2023 ಮಾರ್ಚ್ ಗಾನಗ ನೂತ ಇರುವ ಶಾಖೆಲಾಪನ ಬಕ 100 ATM അൽപ്പന ഉദ്ദേശ ഉണ്ടെന്ന് രാഹുൽ ചക്രപാണി പണ്ഡിറ്റ്. കണ്ണൂരിൽ 2017 ആരംഭിച്ച കർഷകരുടെ പോരാട്ടത്തിൻ്റെ രണ്ടാം ഘട്ടം എന്നുള്ള രീതിയിലാണ് നമ്മുടെ രാജ്യത്ത് കർഷകർക്ക് വേണ്ടി പ്രവർത്തിക്കുന്ന അല്ലെങ്കിൽ കർഷകർക്ക് വേണ്ടി പ്രസംഗിക്കുന്ന ഒരു കാലഘട്ടത്തിൽ നിന്ന് കർഷകർക്ക് വേണ്ടി പ്രവർത്തിക്കുന്ന ഒരു കൂട്ടം ആളുകൾ ചേർന്ന് രൂപീകൃതമായ ഒരു ജനകീയ പ്രസ്ഥാനമാണ് നമ്മുടെ റോയൽ ട്രാവൻകൂർ ഫാമേഴ്സ് പ്രൊഡ്യൂസർ കമ്പനി. നമുക്കറിയാം, നാളിതുവരെ കർഷകർ പലവിധ സമരങ്ങൾ നടത്തി അവരുടെ പോക്കറ്റിലെ കാശ് കാലിയായി പെരുവഴിയിലായിരിക്കുന്ന അവസ്ഥയിലാണ് നമ്മൾ റോയൽ ട്രാവൻകൂർ എന്നുള്ള ലക്ഷ്യം. നമുക്കറിയാം, നമ്മുടെ നാട് ഒരു കാലത്ത് രാജകീയമായി ലോകത്തിന് തന്നെ സംഭാവന നൽകിയ നാടാണ് നമ്മുടെ രാജ്യം. അപ്പോൾ അത്തരം മുഹൂർത്തങ്ങളെ കോർത്തിണക്കി നമ്മുടെ കർഷകരുടെ പാരമ്പര്യം, അവരുടെ തനിമ അടുത്ത തലമുറയ്ക്ക് കൂടി നിലനിൽക്കണമെന്നതിൻ്റെ പശ്ചാത്തലത്തിലാണ് റോയൽ ട്രാവൻകൂർ 2017 10,000-ഓളം വരുന്ന കർഷകർ കൂടി ആരംഭിച്ചത്. ആ കർഷകരുടെ പോരാട്ടമാണ് ഇന്ന് ഇവിടം വരെ ഇന്ന് ഏകദേശം 85,000-ഓളം വരുന്ന കർഷകരുടെ വലിയ കൂട്ടായ്മയായിട്ട് റോയൽ ട്രാവൻകൂർ ഫാർമേഴ്സ് പ്രൊഡ്യൂസർ കമ്പനി എത്തി. ഇവിടെ മലയാളി സംസാരിക്കാനോ തുളു സംസാരിക്കാനോ കന്നഡ സംസാരിക്കണോ എന്ന് എനിക്കറിയില്ല. ചിലപ്പോൾ ഇവിടെ കാണുമ്പോൾ എല്ലാ മലയാളിക്കാരനെന്ന് അറിയും. ഞാൻ മലയാളം തന്നെ. മലയാളം എന്ന് പറഞ്ഞാൽ നമ്മൾ ഒസങ്കടത്തിന് അപ്പുറം കുമ്പള, നിങ്ങളെ കേരള അതിനപ്പുറം, നിങ്ങളെ മലയാളം നമുക്ക് ക്ലീൻ വരില്ല. എന്നെന്ത് പറഞ്ഞാൽ തെറ്റുണ്ടായി എന്നെ ക്ഷമിക്കണം. ഇന്നത്തെ ഈ ബ്രാഞ്ച് ഓപ്പണിങ് ഇപ്പോൾ നമ്മൾ ഇപ്പോൾ മംഗലാപുരത്ത് തൊക്കോട്ടിൽ ബ്രാഞ്ച് ഓപ്പൺ ആയിരുന്നു. ഈ സമയത്തിൽ ഈടെ ബ്രാഞ്ച് ഓപ്പൺ ആകുന്നുണ്ട്. ഇപ്പോൾ 54 ബ്രാഞ്ചായി എന്ന് പറഞ്ഞു. അതിൻ്റെ മാനേജർമാർ എങ്ങനെ ഇരിക്കണമെന്നും നമ്മൾ സാർ പറഞ്ഞു. അത് നമുക്ക് മനസ്സിലായി. ചിലപ്പോൾ നമ്മൾ ഏത് സംസ്ഥയിലുണ്ടായാലും എങ്ങനെ ജോലി ചെയ്യണം, കസ്റ്റമറിനെ എങ്ങനെ ട്രീറ്റ് ചെയ്യണം, ഇത് വേണമായിരുന്നു. ഇത് അയാൾ കറക്റ്റ് എല്ലാവരോടും ഒപ്പിച്ച്. ഇത് നിങ്ങൾ അറിയേണ്ടത്. ചിലപ്പോൾ നമ്മൾ ഇയാളെ ജോലി ചെയ്യുമ്പോൾ ആർക്കും മനസ്സിലൊരു ബേജാറ് വരാത്ത പോലെ നമ്മൾ ട്രീറ്റ് ചെയ്യുന്നതേ ഉള്ളത്. ചിലപ്പോൾ നമ്മളവിടെ കസ്റ്റമർ വരുമ്പോൾ അവർക്ക് വേണമായ പോലെ അവർക്ക് മനസ്സിലൊരു ഇനി ഇടത്തന്നെ വരണു
ഇവിടെ ഞമ്മ എന്ത് പ്രോജക്റ്റ് ഉണ്ടായാലും ചിലപ്പോൾ വീട്ടിൽ തന്നെ ലോൺ എടുക്കണം. ഇങ്ങനത്തെതല്ല അവരെ മനസ്സിൽ വരണമെന്നെങ്കിൽ നമ്മൾ അവരെ ട്രീറ്റ് ചെയ്യുന്നല്ലുണ്ട്. It's our 54th branch and also zonal office. Today is the inauguration of zonal office also and 54th branch. Within a short span of time, we are opening the 54th branch. That's the way we are doing our business, and our target is 120 branches. Within a short span of time, we are achieving this 54th branch because of our customer relation and because transparent business. That is why we are doing the business. And today we are also launching our CBS software. That will be the first time in this history of India. CBS software we are launching, and the customer relation and the customer interaction will be much more easier after launching the CBS. We are also operating ATM counters also, and our ATM counter is more than 20 ATM counters are working presently, and our target is 100 ATMs within this March. We started financial institution last 4 years back. We are mainly focusing agricultural sectors and lower class of the sector. Normally all banks are concentrating on HNI clients and salaried person, but we mainly focusing on agriculturists, and we are providing many loans at a lowest interest rate, and we are providing many saving scheme with a high interest rate. ఎడిగినిత నమ్మ కుడ్ల తుళువార్తెలు ముగిన నన్నెల్లె ఈతే పొర్తుగు నమ్మ కుడ్ల తుళువార్తెలు సొల్మెలు.